ಅದೇ ರೀತಿ ಈ ಕಾರ್ಯಾಗಾರದಲ್ಲಿ ಮಾಹಿತಿ ಕೊಡುತ್ತಿರುವಂತಹ ಮಂಡಲ ಎಂಟರ್ಪ್ರೈಸಸ್ನ ಏಜೆನ್ಸಿಗಳಾದ ಯೋಗೀಶ್ ಗೌಡ ಅವರಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿದ್ದಾರೆ. ಈ ಕಾರ್ಯದಲ್ಲಿ ಮಾಹಿತಿ ಪಡೆದು ಬಂದಿರುವಂತಹ ಎಲ್ಲ ಚಾಲಕರ ನೇಮಕಾತಿ ಇರುವಂತವರೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಇದಕ್ಕೆ ಈ ಕಾರ್ಯಾಗಾರದಲ್ಲಿ ಚಾಲಕರ ಆಯ್ಕೆ ಹಾಗೂ ಮಾಹಿತಿಯನ್ನು ಪಂಡಂಗ ಎಂಟರ್ಪ್ರೈಸ್ನ ಏಜೆನ್ಸಿಯವರಾದ ಶ್ರೀಯುತ ಯೋಗೇಶ್ ಗೌಡ ಅವರು ನಡೆಸಿಕೊಡಬೇಕಾಗಿ ಇದಕ್ಕೆ ಸರಿಯಾಗಿ ನಮಗೆ ಕೆಲವರಿಗೆ 2 ವರ್ಷ ಬ್ಯಾಚ್ ಕಂಪ್ಲೀಟ್ ಆಗಿರಬೇಕು. ಅಂದರೆ TRNS ನಂಬರ್ ಇರ್ತದೆ, ಆ ಡೇಟ್ 2 ವರ್ಷ ಕಂಪ್ಲೀಟ್ ಆಗಿರಬೇಕು. ಮತ್ತು ಬ್ಯಾಚ್ ಸಹ ಆ ಡೇಟಿಗೆ ಎಕ್ಸ್ಪೈರಿ ಆಗಿರಬಾರ್ದು, ಆ ಡೇಟ್ 2 ಇಯರ್ಸ್ ಆಗಿರಬೇಕು. ಮತ್ತು ಮಿನಿಮಮ್ 7th ಪಾಸ್ ಆಗಿರಬೇಕು. SLC ಮತ್ತು 7th ಒಳಗಡೆ ಪಾಸ್ ಆಗಿರಬೇಕು. ಸ್ವಲ್ಪ ಹತ್ತಿರ ಹಿಡ್ಕೊಂಡು ಶಬ್ದ ಕೇಳ್ತಾ ಇಲ್ಲ, ಅದ್ರ ಮೇಲೆ ಮತ್ತೆ ನಮಗೆ ಸೆಲೆಕ್ಷನ್ ಇರುತ್ತೆ. ಹಾಸನದಲ್ಲಿ ನಮಗೆ ಟ್ರಯಲ್ ಇರುತ್ತೆ. ಟ್ರಯಲ್ ಎಲ್ಲ ಪಾಸ್ ಆದ್ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ಆಯಾ ಡಿಪೋಗೆ ಸಂಬಂಧಪಟ್ಟವರು ನಿಯರೆಸ್ಟ್ ಯಾರು ಇರ್ತಾರೆ ಅವರಿಗೆ ನಿಯರೆಸ್ಟ್ ಡಿಪೋದಲ್ಲಿ ನಾವು ಕೊಟ್ಟಿರ್ತೇವೆ. ಮತ್ತೆ ಅದಕ್ಕೆ ಸ್ಯಾಲರಿ ಬೇಸ್ ಬಂದ್ಬಿಟ್ಟು ಅದಕ್ಕೆ ಬೇಸಿಕ್ ಬಂದ್ಬಿಟ್ಟು 23,000 ಇದೆ. ಮತ್ತು 2,000 ಅಲವೆನ್ಸ್ ಕೊಡ್ತಾರೆ. ಟೋಟಲ್ 25,000. ಅದರಲ್ಲಿ PF ಕಟ್ಟಾಗಿ 22,000 ಅಮೌಂಟ್ ಕೈಗೆ ಬರುತ್ತೆ. ಮತ್ತು PF 2,700 ಮತ್ತು ಪ್ಲಸ್ ಕಂಪನಿ ಹೆಸರಲ್ಲಿ ಬರೋ PF 5,000 PF ಎಕ್ಸ್ಟ್ರಾ ಬರುತ್ತೆ. ಮತ್ತು 22,700 ನಿಮಗೆ ಸ್ಯಾಲರಿ ಬರುತ್ತೆ. ಅದರ ಮೇಲೆ ಪ್ಲಸ್ ನಿಮಗೆ ಓವರ್ ಟೈಮ್ ಅಂತ ಕೊಡ್ತಾರೆ. ಅಂದರೆ ಆನ್ ರೋಟಿಯಲ್ಲಿ ನಿಮಗೆ ಓಟಿ ಅಂತ ಓಟಿ ಅಷ್ಟು ಅವ್ರು ಬರ್ಲಿಕ್ಕೆ ಹೇಳಿದ್ದೀನಿ. ಕಲೆಕ್ಷನ್ ಮೇಲೆ ನಿಮಗೆ ಇಂತಿಷ್ಟು ಅಂತ ಪರ್ಸೆಂಟೇಜ್ ಕೊಡ್ತಾರೆ. ಇವತ್ತು ಮಾರ್ನಿಂಗ್ ಬಸ್ ಹತ್ತಿದ್ರೆ ನಾಳೆ ಸಂಜೆ ನಿಮಗೆ ದುಡ್ಡು ಕ್ಲೋಸ್ ಆಗುತ್ತೆ. ಮತ್ತು ಅಲ್ಲಿಂದ ಬೇರೆ ದುಡ್ಡು ಕೊಡ್ತಾರೆ. ಯಾರಿಗಾದರೂ ನಿಮಗೆ ಸಂಬಳದ ಬಗ್ಗೆ ಇಲ್ಲ ಮಾಹಿತಿ ಬಗ್ಗೆ ಕೇಳುವುದರಲ್ಲಿ ಏನು ಹಿಂದೆ ಮುಂದೆ ನೋಡಬೇಡಿ, ನಿಂತು ತುಳುವಲ್ಯ ಇದರಲ್ಲಿ ಕೇಳಿ ಹೋಗ್ಬೋದು. ಮತ್ತೆ ನಿಮಗೆ ತಿಂಗಳಿಗೆ 4 ರಜೆ ಇರುತ್ತೆ. ಅಂದರೆ KSRTC ಪ್ರಕಾರ ಗೌರ್ಮೆಂಟ್ ರೆಗ್ಯುಲೇಷನ್ ಪ್ರಕಾರ ಅವರಿಗೆ 6 ದಿವಸ ಆದಮೇಲೆ 1 ರಜೆ ಇರೋದು, 12 ದಿವಸಕ್ಕೆ 2, 15 ದಿವಸ 3, 24 ದಿವಸ. ಅಂದರೆ ನಮಗೆ ವೀಕ್ಲಿ ರಜೆ ಅಂತಿರಲ್ಲ. ಅಂದರೆ ಕೆಲವರಿಗೆ ಇವತ್ತು ಬುಧವಾರ ಕೊಟ್ಟರೆ ಕೆಲವರಿಗೆ ಗುರುವಾರ ಇದೆ. ಅವರು 6 ದಿವಸ ಡ್ಯೂಟಿ ಆದಮೇಲೆ 7 ದಿವಸಕ್ಕೆ ರಜೆ ತಗೋಬಹುದು. ಅದಕ್ಕೆ ಆಫ್ ಅಂತ ಇರುತ್ತೆ. ಅದು ಇಲ್ಲಾಂದ್ರೆ 12 ದಿವಸ ಡ್ಯೂಟಿ ಮಾಡಿ 2 ರಜೆ ತಗೊಳ್ಬೋದು. ಮುಂಚೆ ಒಂದು 6 ದಿವಸ ಮತ್ತೊಂದು 6 ದಿವಸ 12. ಇಲ್ಲಾಂದ್ರೆ 15 ದಿವಸ ಡ್ಯೂಟಿ 24 ದಿವಸ 4 ರಜೆ ಇರುತ್ತೆ. ಮತ್ತೆ 26 ದಿವಸ ಡ್ಯೂಟಿ ಪ್ಲಸ್ 4 ದಿವಸ ರಜೆ, ಒಟ್ಟು ಸೇರಿ 30 ದಿವಸ ಡ್ಯೂಟಿ ಅಂತ ಕೌಂಟ್ ಆಗುತ್ತೆ. 26 ದಿವಸ ಡ್ಯೂಟಿ ಮಾಡಿದವರಿಗೆ ನೆಕ್ಸ್ಟ್ ಮಂತ್ ಒಂದು CL ಅಂತ ಸಿಗುತ್ತೆ. ಇವಾಗ 4 ರಜೆ ತಿಂಗಳ 4 ರಜೆ ಆಗಿರುತ್ತೆ. ಪ್ಲಸ್ ಅದರ ಮೇಲೆ ಒಂದು CL ಅಂತ ಇರುತ್ತೆ. ಎಷ್ಟು ಬೆನಿಫಿಟ್ ನಿಮಗೆ ವರ್ಗಕ್ಕೆ ಅದರ ಮೇಲೆ ಸಿಗುತ್ತೆ. ಎಷ್ಟು ಜನ ಬಂದಿದ್ದಾರೆ ಇಲ್ಲಿ? 65 ಜನ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, 42 ಜನ ಬಂದಿದ್ದೀರಿ. ನಿಮಗೇನಾದರೂ ಮಾಹಿತಿ ಇದ್ದರೆ ಕೇಳಿ. ಏನಾದರೂ ಸಂಬಳದ ಬಗ್ಗೆ, ರಜದ ಬಗ್ಗೆ, ಇಲ್ಲ ಕೆಲಸಕ್ಕೆ ಹೋಗಿ ಅಲ್ಲಿಂದ ಇನ್ನೊಂದು ಕಡೆ ಹೋಗುವುದು ಹೇಗೆ, ಇದರ ಬಗ್ಗೆ ಎಲ್ಲ ಕೇಳ್ಕೊಳ್ಳಿ. ಮತ್ತೆ ಯೂನಿಫಾರ್ಮ್ ನಿಮಗೆ ಒಂದು ಯೂನಿಫಾರ್ಮ್ಗೆ ಮೊದಲಿಗೆ ನೀವು ಯೂನಿಫಾರ್ಮ್ ತಗೋಬೇಕು. ಅದರ ಅಮೌಂಟ್ ಅನ್ನು 1,000 ರೂಪಾಯಿ ನಿಮಗೆ ನೆಕ್ಸ್ಟ್ ಮಂತ್ ಸ್ಯಾಲ್ರಿ, ಫಸ್ಟ್ ಸ್ಯಾಲ್ರಿ ನಿಮಗೆ ಕಂಪನಿ ಬರುತ್ತೆ. ಅಂದರೆ ಗೌರ್ಮೆಂಟ್ ನಮಗೆ ಅಲ್ಲಿ ಬಿಲ್ ಪಾಸ್ ಆಗಿ ಅಲ್ಲಿ ಮುಖಾಂತರ ನಮಗೆ ಬರುತ್ತೆ. ಅದನ್ನು ನಾವು ನಿಮಗೆ ಸ್ಯಾಲ್ರಿ ಮುಖಾಂತರ ನಾವು ಕೊಡ್ತೇವೆ. ಮತ್ತು ರೂಟ್ ಎಲ್ಲ ಅವರಲ್ಲಿ ಡಿಪೋದವರೆಗೆ ಫಿಕ್ಸ್ ಮಾಡೋದು. ರೂಟ್ ಬಂದುಬಿಟ್ಟು ನಿಮಗೆ ಗೌರ್ಮೆಂಟ್ ಲೆಕ್ಕದಲ್ಲಿ ನಿಮಗೆ 8 ಅವರ್ಸ್ ಅಂತ ಇರುತ್ತೆ. ಅಂದರೆ 8 ಅವರ್ಸ್ ಅಂದರೆ ಸ್ಟೇರಿಂಗ್ ಅವರ್ಸ್ ಅಂತ. ಅದರಲ್ಲಿ ನೀವು ಊಟ ತಿಂಡಿ ಎಲ್ಲ ಸೇರಲ್ಲ, ನಾನು ಸ್ಟೇರಿಂಗ್ ಎಷ್ಟು ಗಂಟೆ ಹಿಡಿತೀವಿ ಅಷ್ಟು ಅದಕ್ಕೆ 8 ಅವರ್ಸ್ ಅಂತ ಡ್ಯೂಟಿ ಕೊಡ್ತಾರೆ. ಮತ್ತು ಅದರ ಮೇಲೆ ನೀವು ಊಟ ತಿಂಡಿದೆಲ್ಲ ಎಷ್ಟು ಇರುತ್ತೆ. ಅಂದರೆ ಕೆಲವರು ಲಾಸ್ಟ್ ಟೈಮ್ ಕೆಲವರು ಕೇಳಿದ್ರು. ಅಂದರೆ ನಮಗೆ ಬೆಳಿಗ್ಗೆ 6:30ಕ್ಕೆ ನಾವು ಬಸ್ಸಿಗೆ ಹತ್ತೀವಿ, ನಾವು ಇಲ್ಲಿವಾಗ ರಾತ್ರಿ 8 ಗಂಟೆ ಆಗುತ್ತೆ. ಅಂದರೆ ನಮಗೆ ನಿಮ್ಮ ಪ್ರಕಾರ 8 ಗಂಟೆ ಮಾತ್ರ ಓಡ್ತಿದ್ರು ಡ್ಯೂಟಿ ಇರೋದು, ಇದಕ್ಕೆ ನೀವು ಕೊಡ್ತೀರಾ ಅಂತ ಕೇಳಿದ್ರು. ಅಂದರೆ ಆ ಥರ ಅಲ್ಲ, ಅದು ನಿಮಗೆ ಬೆಳಿಗ್ಗೆ 6:30ರಿಂದ 8 ಗಂಟೆ ಡ್ಯೂಟಿ ಇರುತ್ತೆ. ಅದು ನಿಮಗೆ ಸ್ಟೇರಿಂಗ್ ಅವರ್ಸ್ ಅಂದರೆ ಮಾತ್ರ KSRTC ಕೌಂಟ್ ಮಾಡ್ತಾರೆ. ಅಂದರೆ ನಿಮಗೆ ಡ್ಯೂಟಿ ಎಲ್ಲ KSRTC ಕೊಡ್ತಾರೆ. ನಾವು ನಿಮಗೆ ಜಸ್ಟ್ ಅವರಿಗೆ ನಾವು ಚಾಲಕರ ಒದಗಿಸುವುದು ಮಾತ್ರ, ಇದೆಲ್ಲ ನಿಮಗೆ KSRTC ಕೊಡ್ತಾರೆ. ಇದು ಸರ್ಕಾರದಿಂದ ಕೊಡುವಂತ ಯಾವುದೇ ವ್ಯವಸ್ಥೆಗಳು ಅಲ್ಲ. ಇದು ನಾವು ಶಾಸಕರ ನೆಲೆಯಲ್ಲಿ ನಮ್ಮ ಟ್ರಸ್ಟಿನ ಮುಖಾಂತರ ಈ ಭಾಗದ ಜನರಿಗೆ ಕೆಲಸ ಸಿಗಬೇಕು ಅನ್ನೋ ವಿಚಾರ ಇಟ್ಟುಕೊಂಡು
ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ. ವಿಚಾರ ಏನಂತ ಹೇಳಿದ್ರೆ, KSRTCಯಲ್ಲಿ ಡ್ರೈವರ್ಗಳು, ಮೆಕ್ಯಾನಿಕ್ಗಳು ಎಲ್ಲ ಇರುವವರು ಉತ್ತರ ಕರ್ನಾಟಕದವರಂದ್ರೆ ಈ ಭಾಗದವರಿಗೆ ಎಲ್ಲಿಯೂ ಇಲ್ಲ. ಡ್ರೈವರ್ಗಳು ಇಲ್ಲ, ಮೆಕ್ಯಾನಿಕ್ಗಳು ಇಲ್ಲ, ಕಂಡಕ್ಟರ್ಗಳು ಇಲ್ಲ. ನಾನು ಅದನ್ನು ಡಿಪೋ ಮ್ಯಾನೇಜರು, ಡಿವಿಷನಲ್ ಮ್ಯಾನೇಜರ್ ಅಂತೆಲ್ಲ ವಿಚಾರಿಸಿದಾಗ ಇಲ್ಲಿಯವರೆಗೆ ತೊಂದರೆ ಏನಂತ ಹೇಳಿದ್ರೆ, ಕೆಲವರಿಗೆ ಗೊತ್ತಿರುವುದಿಲ್ಲ ಯಾವ ರೀತಿ ಅಪ್ಲೈ ಮಾಡಬೇಕು. ಕೆಲಸಕ್ಕೆ ಮಾಡ್ತಾರೆ. ಈಗ ಪ್ರೈವೇಟ್ ಬಸ್ ಅಲ್ಲಿ ಡ್ರೈವರ್ ಇರುವ ಎಷ್ಟು ಜನ ಇದ್ದಾರೆ ಈಗಾಗಲೇ? ಎಲ್ಲಿಯೂ ಬೀದರ್, ಬಾಗಲಕೋಟೆ ಆ ಕಡೆ ಅವರು ಜಾಸ್ತಿ ಇಲ್ಲಿ ಅವರು ಇರೋದು. ಅದು ಸರ್ಕಾರಿ ಬಸ್ಸಿನಲ್ಲಿ, KSRT ಬಸ್ ಅಲ್ಲಿ ಯಾರು ನಮ್ಮ ಭಾಗದವರಿಗೆ ಕೆಲಸ ಇಲ್ಲ. ಎಲ್ಲ ಮೇಲ್ಗಡೆ ಆ ಕಡೆಯಿಂದ ಬರುದು, ಮತ್ತೆ ಅವರು ಇಲ್ಲಿಂದ 1 ವರ್ಷ ಇಲ್ಲಿ ಕೆಲಸ ಮಾಡೋದು, ಆ ಕಡೆ ಟ್ರಾನ್ಸ್ಫರ್ ಹೋಗೋದು. ಇಲ್ಲಿ ಯಾವಾಗಲೂ ಮೆಸ್ಕಾಂ ಮತ್ತೆ KSRTC ನಮ್ಮ ಊರಿನವರಿಗೆ ಕೆಲಸಕ್ಕೆ ಬರಲಿಲ್ಲ. ಅದನ್ನು ನಾವು ಸ್ವಲ್ಪ ಇನ್ನಷ್ಟು ಹತ್ರ ಮಾತಾಡುವಾಗ ಹೆಚ್ಚಿನವರಿಗೆ ಅವರು ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾರೆ ಹಾಸನದಲ್ಲಿ. ಅದು ಟರ್ನ್ ಹೊಡೆಯುವುದು, ಟರ್ನ್ ಹೊಡೆಯುವುದು, ಆ ಟ್ರ್ಯಾಕ್ ಅಲ್ಲಿ ಎಲ್ಲಿ ಹೊಡೆಯುವುದು, ರಿವರ್ಸ್ ತೆಗೆಯುವುದು, ಇದನ್ನೆಲ್ಲ ಒಂದು ಟ್ರೈನಿಂಗ್ ಮಾಡ್ತಾರೆ, ಅಂದ್ರೆ ಟೆಸ್ಟ್ ಮಾಡ್ತಾರೆ. ನಮ್ಮ ಈ ಭಾಗದವರು ಒಳ್ಳೆ ಒಳ್ಳೆ ಡ್ರೈವರ್ಗಳು ಇದ್ರು, ಅವರೆಲ್ಲ ಅದರಲ್ಲಿ ಫೇಲ್ ಆಗ. ಅಂದ್ರೆ ಅವ್ರಿಗೆ ಏನಂತ ಅಲ್ಲಿ ನೋಡಿರುವುದಿಲ್ಲ ಮೊದಲೇ. ಅದಕ್ಕೆ ನಾನು ನನ್ನ ಸ್ವಂತ ಇಚ್ಛೆಯಿಂದ ಈ ಭಾಗದವರು ಕೂಡ ಟ್ರೈನಿಂಗ್ ಕೊಡಬೇಕು, ಈ ಭಾಗದವರು ಕೂಡ ಡ್ರೈವರ್ಗಳು ಆಗಬೇಕು. KSRTCಯಲ್ಲಿ ಸರ್ಕಾರಿ ಕೆಲಸ ಅವರಿಗೆ ಸಿಗಬೇಕು ಅನ್ನೋ ಒಂದು ಮನಸ್ಸಿನ ಒಂದು ಅನಿಸಿಕೆಯ ಪ್ರಕಾರ ಅದಕ್ಕೆ ಏನು ಮಾಡಬಹುದು ಅಂತ ಮೊನ್ನೆ ಸಾರಿಗೆ ಸಚಿವರಲ್ಲಿ, ಡಿಪೋ ಮ್ಯಾನೇಜರ್ಗಳಲ್ಲಿ, ಡಿವಿಷನ್ ಮ್ಯಾನೇಜರ್ಗಳೆಲ್ಲ ವಿಚಾರ ಮಾಡಿದೆ. ಈಗ ಇಮಿಡಿಯೇಟ್ ಕೂಡಲೇ ಅವರಿಗೆ ಸರ್ಕಾರಿ ಬಸ್ಗೆ ಡೈರೆಕ್ಟ್ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರಕ್ಕೆ ಹೋಗ್ಬೇಕು, FTಗೆ ಹೋಗ್ಬೇಕು, ಅನಂತರ ಫೈನಾನ್ಷಿಯಲ್ ಓಕೆ ಆಗ್ಬೇಕು, ಆ ನಂತರ ಅದು ಕ್ವಾಲಿಫೈ ಆದ ಮೇಲೆ ಆ ನಂತರ ಅಪಾಯಿಂಟ್ಮೆಂಟ್ ಮಾಡಬೇಕು. ಅದಕ್ಕೆ ಈಗ ಏನ್ ಮಾಡಿದ್ದಾರೆ, ಮುಂದಿನ ಕೆಲವರೆಲ್ಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಏಜೆನ್ಸಿ ಮೂಲಕ ಪ್ರೊಸೀಜರ್ ಎಲ್ಲ ಒಂದೇ. KSRTCಗೆ ಡೈರೆಕ್ಟ್ ತಗೊಳ್ಳೋದು, KSRTCಗೆ ಈ ತರ ತಗೊಳ್ಳೋದು, ಪ್ರೊಸೀಜರ್ ಎಲ್ಲ ಒಂದೇ. ಆದ್ರೆ ಇದು ಟೆಂಪರರಿ ಬೇಸಿಸ್, ಇದು ಒಂದು ಏಜೆನ್ಸಿ ಮುಖಾಂತರ ನೀವು ತಗೊಂಡಿದ್ದಾರೆ. ಇದರಲ್ಲಿ ನಿಮಗೆ ಪ್ರಯೋಜನ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತೆಲ್ಲ 6 ತಿಂಗಳ ನಂತರ ನಾವು KSRTC ಹತ್ರವೇ ಕ್ವಾಲಿಫೈ ಮಾಡ್ಲಿಕ್ಕೆ ಹೇಳ್ತೇವೆ. ಆಗ ನೀವು ಡೈರೆಕ್ಟ್ ತಗೊಳ್ಬೇಕು. ನಿಮಗೆ ಇಂಟರ್ವ್ಯೂ ಪಾಸ್ ಫೈಲ್ ಆಗ್ಲಿಕ್ಕೆ, ಇಂಟರ್ವ್ಯೂ ಕಷ್ಟ ಆಗ್ಲಿಕ್ಕೆ ವಿಚಾರಗಳು ಇಲ್ಲ. ನೀವು ಡೈರೆಕ್ಟ್ KSRTCಗೆ ಹೋಗ್ಬೋದು. ಅದರಲ್ಲೂ SLC ಇದೆ ಕ್ವಾಲಿಫಿಕೇಶನ್ ಅಲ್ವಾ? ಇಲ್ಲ, ಪರ್ಮನೆಂಟ್ SLC ಅಂತ ಮುಂಚೆ ಇತ್ತು. ಇದರಲ್ಲಿ 9th ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 7th above 7th ಪಾಸ್ ಆಗಿರಬೇಕು. ಪಾಸ್ ಆಗಿರ್ಬೇಕು. ಅಲ್ಲಿ ಪರ್ಮನೆಂಟ್ಗೆ SLC ಅಂತ ಕೊಟ್ಟಿದ್ದಾರೆ. SLC ಪಾಸ್ ಆಗಿರ್ಬೇಕಾ? SLC ಪಾಸ್ ಆಗಿರ್ಬೇಕು. ಅದನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಕೂಡ SLC ಎಕ್ಸಾಮ್ ಯಾರು ಕಟ್ಟಬಹುದು. SLC ಎಕ್ಸಾಮ್ ಇನ್ನೂ ಬರಿಬಾರ್ದಂತ ಏನಿಲ್ಲ. 210 ಮಾರ್ಕ್ ಸಿಕ್ಕಿದ್ರೆ ಸಾಕು. ಅದಕ್ಕೆ ಸಮಯವೇ ಇದೆ. ಅದನ್ನು ಬೇಕಿದ್ರೆ ನಾವು ಮಾಡಿಕೊಡ್ತೇವೆ, ಟ್ರೈನಿಂಗ್ ಮಾಡಿಕೊಡ್ತೇವೆ ಅಂತ ನಿಮಗೆ ಟ್ರೈನಿಂಗ್ ಕೊಟ್ಟು, ನಿಮಗೆ ಕ್ಲಾಸ್ ಕೊಟ್ಟು, ನಿಮಗೆ ಬರೆಸುವಂತ ವ್ಯವಸ್ಥೆ ಮಾಡ್ತೀವಿ. ಒಟ್ಟು ನಮ್ಮ ವ್ಯವಸ್ಥೆ ಏನಂತ ಹೇಳಿದ್ರೆ ನಮ್ಮ ಭಾಗದವರಿಗೆ ಕೆಲಸ ಸಿಗಬೇಕು. ನಮಗೆ ಏನಿದ್ರಲ್ಲಿ ಲಾಭ ಇಲ್ಲ. ಹಾಕಿದ್ರೆ ನಾನು ನೆಕ್ಸ್ಟ್ ಟೈಮ್ ಇಲೆಕ್ಷನ್ ಇರುವಾಗ ನೀವು ನಿಮ್ಮ ಹೆಂಡತಿ ಮಕ್ಕಳು ಸಂಬಂಧಗಳು ಒಂದು ಓಟ್ ಹಾಕಿ ಅಂತ ನಾವು ಕೇಳುದು. ಬೇರೆ ಇದು ನಮ್ಮಲ್ಲಿ ನಿರೀಕ್ಷೆಗಳಿಲ್ಲ. ಒಂದು ನಮಗೆ ಹೆಮ್ಮೆ, ನಮ್ಮ ಊರಿನವರಿಗೆ ಒಂದು ಕೆಲಸ ಕೊಡಿಸಿದ್ದೇವೆ. ಇನ್ನೊಂದು ನಮಗೆ ಏನಾದ್ರು ನಾಡಿದ್ದು ಓಟಿಗೆ ಆಗೋದು, ಒಂದೊಂದು ಓಟ್ ಆದ್ರೂ ಹಾಕ್ತೀರ ನಿಮ್ಮ ಕುಟುಂಬದವರು. ಅದರಲ್ಲಿ ಸುಳ್ಯದವರು ಕರ್ಕೊಂಡಿದ್ದೀವಿ, ಬೆಳ್ತಂಗಡಿಯವರು ಕರ್ಕೊಂಡಿದ್ದೀವಿ. ಯಾರೆಲ್ಲ ಇದ್ದಾವೆ ಈ ಎಷ್ಟು ಜಾಬ್ ಇದೆ? ಈಗ 110 ಪೋಸ್ಟ್ ಇದೆ. ನಾವು ಪೇಪರ್ ಕೊಟ್ಟು, ಮಾಧ್ಯಮದಲ್ಲೆಲ್ಲ ಕೊಟ್ಟು ಬಂದದ್ದು 65ರಲ್ಲಿ ಇವತ್ತು 48 ಜನ ಇಲ್ಲಿ ಬಂದಿದ್ದಾರೆ. ಈಗ ಪ್ರೊಸೀಜರ್ ಇನ್ನು ನೆಕ್ಸ್ಟ್ ಹೇಗೆ ಅಂತ ಹೇಳಿದ್ರೆ, ಇವರು ಆಯ್ಕೆ ಮಾಡಬೇಕೆಂದ್ರೆ ಇವತ್ತು ನಿಮ್ಮ ದಾಖಲೆಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಇವರಿಗೆ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಆನಂತರ ಇವರಿಗೆ KSRTCಯಲ್ಲಿ ಯಾವ ರೀತಿ ನಿಮಗೆ ಇಂಟರ್ವ್ಯೂ ಇದೆ, ಅದೇ ರೀತಿ ನಿಮಗೆ ಇಂಟರ್ವ್ಯೂ ಇದೆ ಹಾಸನದಲ್ಲಿ.
ಅವರಿಗೆ ಸೆನ್ಸರ್ ಆ ಥರ ಏನಿಲ್ಲ, ಪೋಲ್ ಇಟ್ಟು ಹೊಡಿಯೋಕೆ ಏನಿಲ್ಲ, ಜಸ್ಟ್ ಟ್ರ್ಯಾಕ್ ಹೊಡಿಯೋದು ಮಾತ್ರ, ಸೇಮ್ ಆಸ್ ಇಟ್ ಈಗ ಒಮ್ಮೆ ಇದನ್ನು ಹೊಡೆದ್ರೆ ಮತ್ತೆ ಅದನ್ನು ಆಟೋಮೆಟಿಕ್ ಆಗಿ ಹೊಡಿತಾರೆ. ಈಗ ಅವರಿಗೆಲ್ಲ ಡ್ರೈವಿಂಗ್ ಮಾಡ್ತಾರೆ, ಮಾಸ್ಟರ್ಸ್ ಇರುದು, ಆದ್ರೆ ಅವರಿಗೆ ಅದನ್ನು ಹೊಡೆಯುವ ರೀತಿ ಏನು ಅಂತ ನಿಮಗೆ ಗೊತ್ತಿಲ್ಲ. ಸ್ವಲ್ಪ ಎದುರ್ತಾರೆ ಜಾಸ್ತಿ ಜನ. ಅಲ್ಲಿ ಹೋಗುವಾಗ ಸ್ವಲ್ಪ ಜನ ಹೋಗುವಾಗ ಇಂಟರ್ವ್ಯೂ ಅಂತ ಎದುರ್ತಾರೆ. ಈಗ ಈ ಏನು ಹಾಸನದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ ಟ್ರೈನಿಂಗ್ ಕೊಡುವಂತ, ಅಂದ್ರೆ ಅಲ್ಲಿ ನಿಮ್ಮ ಈ 3 ಡ್ರೈವರ್ ಹೊಡೆಯುವಂಥದ್ದು, ಅಪ್ಪಲ್ಲಿ ಗಾಡಿ ತೆಗೆಯುವಂಥದ್ದು, ಅದಕ್ಕೆಲ್ಲ KSRTC ಅವರು ಬರ್ತಾರೆ ಇಂಟರ್ವ್ಯೂ ಮಾಡಿ. ನೀವು ಅಲ್ಲಿ ಹೋಗ್ಬೇಕು, ಅಲ್ಲಿ ನಿಮಗೆ ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂ ಮಾಡುವ ಮೊದಲು, ಇಂಟರ್ವ್ಯೂ ಮಾಡ್ತಾರೆ ಅಂದ್ರೆ ಇದೆ ಡ್ರೈವಿಂಗ್ ಇಂಟರ್ವ್ಯೂ ಅಂತ. ಇಂಟರ್ವ್ಯೂ ಮಾಡುವ ಮೊದಲು ನಾವು ನಿಮ್ಮನ್ನು ನಮ್ಮ ಖರ್ಚಿನಲ್ಲಿ ನಿಮ್ಮನ್ನು ಹಾಸನಕ್ಕೆ ಕಳಿಸ್ತೇವೆ. 1 ದಿವಸಕ್ಕೆ 1,000 ರೂಪಾಯಿ ನೀವು ಅಲ್ಲಿ ಕಟ್ಟಬೇಕು. 3 ದಿವಸ ಕನಿಷ್ಠ ನಿಮಗೆ ತರಬೇತಿ ಬೇಕು. 3 ದಿವಸ ಅಲ್ವಾ, 3 ದಿವಸ ಟ್ರೈನಿಂಗ್ ಬೇಕು. ಈ 3 ದಿವಸದ ಖರ್ಚನ್ನು ನಿಮ್ಮ ಪರವಾಗಿ ನಾವು ನೋಡ್ತೀವಿ. ಅಂದ್ರೆ ಒಬ್ಬರಿಗೆ 3,000 ರೂಪಾಯಿ ಆಗ್ತದೆ. ಒಂದು 3 ಜನ ಅಂದ್ರೆ 3 ಲಕ್ಷ ರೂಪಾಯಿ. ಆ ಖರ್ಚನ್ನು ಕೂಡ ನಾನು ನನ್ನ ಸ್ವಂತ ದುಡ್ಡಿನಲ್ಲಿ ನಿಮಗೆ ಕೊಡ್ತೇನೆ. ನಮಗೆ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಕೆಲಸ ಸಿಗ್ಬೇಕು. ಒಂದು ನಿಮ್ಮ ಹತ್ರ ವಿನಂತಿ ಇದೆ, ನೀವು ಅಲ್ಲಿ ಹೋಗಿ ಪುನಃ ಹೆಜ್ಜೆ ಹೊಡಿಸಿ ಏನ್ ಹಣೆ ಹೋಗ್ಬೇಕು ಅಂತ ನೀವು ಹೇಳಬಾರ್ದು. ನೀವು ಇವಾಗೇ ಡಿಸೈಡ್. ಅದಕ್ಕೆ ನಾನು ಹೇಳಿದ್ದು ನಿಮ್ಮ ಸ್ಯಾಲರಿ ಎಷ್ಟು, ಸಂಬಳ ಎಷ್ಟು, ಕೆಲಸ ಎಷ್ಟು. ನಾವು ಕೂಡ ಕಷ್ಟ ಬಂದ ದುಡ್ಡನ್ನು ನಿಮಗೆ ಕೊಡುದು, ನಮ್ಮ ದುಡ್ಡು ಹೆಚ್ಚಾಗಿ ಅಲ್ಲ. ಒಟ್ಟು ನಮ್ಮವರಿಗೆ ಕೆಲಸ ಸಿಗ್ಬೇಕು, ಈ ಭಾಗದವರಿಗೆ ಕೆಲಸ ಸಿಗಬೇಕು ಅಂತ ನಮ್ಮ ಆಸೆ ಅಷ್ಟೇ. ಬೇರೆ ಏನು ನಮ್ಮ ಹತ್ರ ಇಂಟೆನ್ಷನ್ ಏನಿಲ್ಲ. ಈ ಏಜೆನ್ಸಿ ಅವ್ರನ್ನ ಕರೆಸು, ಮಿನಿಸ್ಟರ್ ಹತ್ರ ಮಾತಾಡಿ, ಏಜೆನ್ಸಿ ಅವ್ರ ಹತ್ರ ಮಾತಾಡಿ, ನಿಮ್ಮನ್ನೆಲ್ಲ ಇಲ್ಲಿ ಒಟ್ಟು ಸೇರಿಸಿದ ನಮ್ಮ ವಿಚಾರ ಅಷ್ಟೇ. ನೀವು ಇನ್ನೊಮ್ಮೆ ಬೇಕಿದ್ರೆ ನೀವು ಕೇಳಿ, ಸಂಬಳ ಎಷ್ಟು, ಸರಿ ಆಗ್ತದ, ಎಷ್ಟು ಗಂಟೆ ಕೆಲಸ, 8 ಗಂಟೆ ಇರಲಾಗಿದೆ, ಅದು ನಿಮಗೆ ಗೊತ್ತಿದೆ. ನನಗೆ ಅದರ ಬಗ್ಗೆ ಮಾಹಿತಿ ನೀವು ನಿಮ್ಮ ಬೇಕಂದ್ರೆ ನೀವು ಸರಿ ತಿಳ್ಕೋಬೇಕು. ಕೇಳಿದ್ರೆ ನಿಂತು ಹೇಳಿ ಹೇಗೆ ಎಲ್ಲಿ ಹೋಗ್ಬೇಕು, 8 ಗಂಟೆ ಅಂದ್ರೆ ಇಲ್ಲಿ ಬೇಕು, ಆನಂತರ ಇಲ್ಲಿ ಹೇಗೆ, ಯೂನಿಫಾರ್ಮ್ ಹೇಗೆ ಎಲ್ಲ ಕೇಳಿ. ಎಲ್ಲ ಆಧಾರದ ನಾವು ಕೂಡಲೇ ನೀವೆಲ್ಲ ಓಕೆ ಅಂತ ಹೇಳಿದ್ರೆ ಇವರು ಲಿಸ್ಟ್ ಮಾಡ್ಕೊಳ್ತಾರೆ. ಬರುವಾಗ ನೆಕ್ಸ್ಟ್ ಇವ್ರು ತಗೊಂಡು ಇಮಿಡಿಯೇಟ್ ತಗೊಳ್ತಾರೆ. ನಾವು ನೀವು ಅಲ್ಲಿ ಫಸ್ಟಿಗೆ 3 ದಿವಸ ಟ್ರೈನಿಂಗ್ ಆಗದಿದ್ರೆ ನಿಮ್ಮನ್ನು ಇಂಟರ್ವ್ಯೂಗೆ ಫೇಲ್ ಮಾಡ್ತೀವಿ. ನಿಮಗೆ ಅಲ್ಲಿ ತಡಬಡ ಆಗಿಬಿಡ್ತದೆ. ನಮಗೆ ಗೊತ್ತಿರುವುದಿಲ್ಲ ಯಾವ ರೀತಿ ತಗೊಂಡು ಏನು ಅಂತ. 3 ದಿವಸ ಉಳಿಯುವ ವ್ಯವಸ್ಥೆಗೆ ನಾವು ಜೋಡಣೆ ಮಾಡ್ಲಿಕ್ಕೆ ಕಷ್ಟ. ಏನಾದ್ರೂ ಆಗ್ತದ ಅಂತ ನೋಡ್ತೇವೆ. ಅಲ್ಲಿ ಉಳ್ಕೊಳ್ಳುವಂತ ವ್ಯವಸ್ಥೆ ನೀವು ಒಂದು ಗ್ರೂಪ್ ಮಾಡಿ, ಅಲ್ಲಿ ಏನಾದ್ರೂ ನಿಮಗೆ ಜೊತೆಯಲ್ಲಿ ಹೋಗುವಂತ ಕೊಠಡಿ ಏನಾದ್ರೂ ಸಿಗ್ತದಂತ ನಾವು ಪ್ರಯತ್ನ ಮಾಡ್ತೀವಿ. ಹಾಸನದಲ್ಲಿ ನೀವೀಗ 65 ಜನ ಹೋಗ್ತೀವಿ, ರೂಮ್ ಮಾಡಿ ನಿಲ್ಲಿಕ್ಕೆ ಒಬ್ಬೊಬ್ಬರಿಗೆ 1,000 ರೂಪಾಯಿ ಆಗ್ಬೋದು. ಅಲ್ಲಿ ನಾವೊಂದು ದೊಡ್ಡ ಹಾಲ್ ತರ ಬುಕ್ ಮಾಡಿ ನಿಮಗೆ ಕೊಡ್ಲಿಕ್ಕೆ ಆಗ್ತದ. ಊಟದ ವ್ಯವಸ್ಥೆ ನೀವು ಜೋಡಣೆ ಮಾಡ್ಕೊಂಡ್ರೆ ಇಲ್ಲಿಗೆ ನಿಮಗೆ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಹಾಲ್ ಯಾವ್ದಾದ್ರು ಒಂದು ಹಾಲ್ ತರ ಇದ್ರೆ, ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ಸ್ಗಳೆಲ್ಲ ಇದ್ರೆ, ಆ ತರ ವ್ಯವಸ್ಥೆಗಳಿದ್ರೆ ಅಲ್ಲಿ ಯಾರಾದ್ರೂ ಮಾತಾಡಿ ಅದಕ್ಕೂ ನಾವು ಪ್ರಯತ್ನವನ್ನು ಮಾಡ್ತೇವೆ. ಅಂತೂ ನಿಮಗೆ ಅಲ್ಲಿ ಕೊಡುವಂತದ್ದು ಒಬ್ಬೊಬ್ಬರಿಗೆ 3,000 ರೂಪಾಯಿ ಏನು ಕೊಡಬೇಕು ಅದನ್ನು ನಮ್ಮ ಕಡೆಯಿಂದ ನಾವು ಕೊಡ್ತೇವೆ. ಹೋಗಿ ನೀವು ಅದನ್ನು ಆ ಟ್ರೈನಿಂಗ್ ಅನ್ನು ತಗೊಂಡ ನಂತರ ಪುನಃ ಒಂದು ಇಂಟರ್ವ್ಯೂ ಇರ್ತದೆ. ಅದಕ್ಕೆ ನೀವು ಹೋಗ್ಬೇಕು. ಅಲ್ಲಿ ಯಾವತ್ತಂತ ಡೇಟ್ ಫಿಕ್ಸ್ ಮಾಡ್ತಾರೆ. ಆ ಡೇಟ್ಗೆ ನೀವು ಹೋಗಿ ಅಲ್ಲಿ ಟ್ರಯಲ್ ಕೊಡಬೇಕು. ಟ್ರಯಲ್ ಕೊಟ್ಟು ಪಾಸ್ ಆದ ಕೂಡಲೇ ನಿಮ್ಮನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ಇದರಿಂದ ಪ್ರಯೋಜನ ಏನಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ಕಾಲ್ ಮಾಡುವಾಗ ನಿಮಗೆ ಯಾವುದೇ ರೀತಿಯ ಇದು ಬೇಡ. ಆಲ್ರೆಡಿ KSRTC ಅಂತ ಇರುವುದರಿಂದ ಆ ಕಾನೂನನ್ನು ಕೂಡ ಸಡಿಲು ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿ ಹತ್ರ ಇಲ್ಲ ಸಾರಿಗೆ ಸಚಿವರ ಹತ್ರ ಮಾತಾಡ್ತೀನಿ. ಏನು 10 SSLC ಪಾಸ್ ಆಗಬೇಕು, ಈಗ ಆಲ್ರೆಡಿ ಏನು ವರ್ಕಿಂಗ್ ಮಾಡ್ತಾ ಇದ್ದಾರೆ ಅವರಿಗೆ ಒಂದು 7ನೇ ಕ್ಲಾಸ್ ಪಾಸ್ ಆಗೋದನ್ನು ಮಾಡಿಕೊಡಿ ಎನ್ನುವ ವಿಚಾರವನ್ನು ಕೂಡ ನಾನು ಖಂಡಿತ ಮಾತಾಡುವ ಅವರಿಗೆ ಸುಲಭ ಆಗ್ತದೆ. ಅವರಿಗೆ ಏನಿಲ್ಲ, ಇದ್ದವರನ್ನೇ ತಗೊಳ್ಳೋದು, ಇಂಟರ್ವ್ಯೂ ಬಾಕಿ ಕೆಲಸ ಏನಿಲ್ಲ, ಇದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಸಾಧಕ ಬಾಧಕ ಕಾನೂನು ಅಡಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಅಂತೂ ಈಗ ನಿಮ್ಮ ವಿಚಾರ ನಿಮಗೆ ನಾವು ಈಗ ಇವತ್ತು ಮಂಗಳವಾರ, ನಾವು ಶುಕ್ರವಾರದ ಒಳಗೆ ನಿಮಗೆ ಡೇಟ್ ಯಾವುದು ಅಂತ ಫಿಕ್ಸ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ಅವರು ಇಂಟರ್ವ್ಯೂ ಯಾವ ಮೊದಲು ನಿಮ್ಮ ಕ್ಲಾಸ್ ಆಗಿರ್ಬೇಕು. ನಿಮ್ದು ಯಾವ್ದು ಇರ್ತದೆ ಇಂಟರ್ವ್ಯೂ? ಇವಾಗ ಡೇಟ್ ಬೇಗ ಸಿಗ್ತದೆ. ನೀವು ಇವಾಗಲೇ ಮಾತಾಡಿ ಅಲ್ಲಿ ಟ್ಯೂಷನ್ ಫಸ್ಟ್ ಇವರ ಹತ್ರ ನೀವು ಕೇಳ್ಕೊಳ್ಳಿ. ಯಾರೆಲ್ಲ ಇವರ ಸಂಬಳ ಇವರು ವಿಚಾರಗಳನ್ನು ಇನ್ನೊಮ್ಮೆ ಇವರು ಅವ್ರಿಗೆ ಹೇಳಿ ಅದರ ಬಗ್ಗೆ ಚರ್ಚೆ ಮಾಡಿ. ಅದು ಓಕೆ ಅಂತ ಹೇಳಿದ್ರೆ ಯಾರೆಲ್ಲ ಇದರಲ್ಲಿ ಇವತ್ತು 10-20 ಜನ ಇವತ್ತು ಬಂದಿಲ್ಲ, ನಾವು ಬರ್ತೀವಿ ಅಂತ ಹೇಳಿದ್ರೆ ನಾವು ಕೆಲಸಕ್ಕೆ ಹೋಗಿರ್ಬೋದು. ಅವರನ್ನು ತಗೊಂಡು ಈಗ 65
ಎಲ್ಲ ಮಾಡಿ ನೀವು ಪುನಃ ಬರುವುದಿಲ್ಲ ಅಂತ ಹೇಳಿದ್ರೆ ಆ ನಿರ್ಧಾರವನ್ನು ನೀವು ಇವತ್ತೇ ಮಾಡಬೇಕು. ಮತ್ತೆ ನಮ್ಮ ಟ್ರಸ್ಟಿನಾಗಿ ನಿಮಗೆ ನಿಮ್ಮ ಹೆಸರನ್ನೆಲ್ಲ ನಾವು ನೋಂದಣಿ ಮಾಡ್ತೀವಿ. ಏನೇನು ಕೆಲಸಗಳಿದೆ ಮತ್ತೆ ನಿಮಗೆ ಕಾರ್ಡ್ ಬರುವಂತಹ ಕೆಲಸಗಳು ಆಗ್ತದೆ. ಈ ರೀತಿ ತುಂಬಾ ಕಾರ್ಯಕ್ರಮವನ್ನು ಇಷ್ಟು ವರ್ಷದಿಂದ ನಮ್ಮ ಟ್ರಸ್ಟ್ ಅಲ್ಲಿ ಮಾಡ್ಕೊಂಡು ಬಂದಿದೆ. ಈಗ ಮೆಸ್ಕಾಮಿಗೆ ಕೂಡ ಇದೇ ರೀತಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ನಿಮ್ಮ ಜೊತೆಯಲ್ಲಿ ನಿಮಗೆ ಗೊತ್ತಿದ್ದವರು ಇನ್ನೊಂದು 10-20 ಜನ ಇದ್ರೆ ಅವರಿಗೆ ಹೇಳಿ ಅವರನ್ನು ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ. ಒಟ್ಟಿನಲ್ಲಿ ಈಗ ವಿಚಾರಗಳು ಇನ್ನೊಮ್ಮೆ ಕೇಳಿ, ಸಂಬಳ ಬಾಕಿದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದ್ರು ಮಾತಾಡ್ಲಿಕ್ಕೆ ತುಂಬಲ್ಲಿ ಕೇಳಿ, ಹೇಗೆ ವಿಚಾರಗಳನ್ನೆಲ್ಲ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಇದಕ್ಕೆ ಮಾರ್ಕ್ ಮಾಡಿ, ಫೋನ್ ನಂಬರ್ ಎಲ್ಲ ಇದೆ ಅಲ್ವಾ, ಮಾರ್ಕ್ ಮಾಡಿದ ನಂತರ ಡೇಟ್ ಅನ್ನು ನಿಮಗೆ ಒಂದು ಗ್ರೂಪ್ ಮಾಡಿ, ಇವರನ್ನೆಲ್ಲ ಸೇರಿ ಫೋನ್ ನಂಬರ್ ಸೇರಿ ಒಂದು ಗ್ರೂಪ್ ಮಾಡ್ತೀವಿ. ಎಲ್ರಿಗೂ ಫೋನ್ ಮಾಡ್ಲಿಕ್ಕೆ ಆಗದಿದ್ರೆ KSRTC ಅಂತ ಒಂದು ಡ್ರೈವರ್ಸ್ ಗ್ರೂಪ್ ಅಂತ ಮಾಡಿ ಇವರನ್ನೆಲ್ಲ ಗ್ರೂಪ್ಗೆ ಸೇರಿಸಿ ಮಾಹಿತಿಯನ್ನೆಲ್ಲ ಹಾಕಿ ನೀವು ಅದನ್ನೆಲ್ಲ ನೀವು ಸಿಕ್ಕಿದ್ರೆ ಓಕೆ ಅಂತ ಹೇಳ್ಬೇಕು. ಒಬ್ಬರು ಇಬ್ಬರು ಪ್ರಮುಖರನ್ನು ಅದಕ್ಕೆ ಒಂದು ಇದಕ್ಕೆ ತಗೊಳ್ಳಿ, ಲೀಡರ್ಸ್ ಆಗಿ ಒಂದು ಗ್ರೂಪ್ ಮಾಡಿ, ಒಂದು 5 ಜನರನ್ನು ಒಂದು ತಂಡ ಮಾಡಿ ಅವರು ಅವರ ಬಗ್ಗೆ ತಿಳಿಸಿ ಅವರೆಲ್ಲ ಜೊತೆಯಲ್ಲಿ ಹೋಗುವಂಥದ್ದು. ಹಾಗಾದ್ರೆ ಒಂದು ದಿವಸ ಇದನ್ನೆಲ್ಲ ಜೊತೆಯಲ್ಲಿ ಹೋದರೆ ಅಲ್ಲಿ ವ್ಯವಸ್ಥೆ ಮಾಡಿ ಮತ್ತೆ ಬರುವವರಿಗೆ ನಾವು ಟೇಕ್ ಕೇರ್ ಮಾಡೋಣ ಹೇಳ್ಬಿಡ್ತೀವಿ. ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ. ಅಲ್ಲಿ ಊಟದ ಅತಿಥಿ ವ್ಯವಸ್ಥೆ ನೀವು ಮಾಡ್ಕೊಳ್ಬೇಕಾಯ್ತು, ಬಾಕಿದನ್ನೆಲ್ಲ ನೀವು ಮಾಡ್ತೀವಿ. ಯಾವತ್ತು ಇಂಟರ್ವ್ಯೂ ಅಂತ ನಿಮಗೆ ತಿಳಿಸ್ತೀವಿ. ಅದರ ಪ್ರಕಾರ ನೀವು ಕೆಲಸಕ್ಕೆ ಹೋಗಿ ನಿಮ್ಮ ಕುಟುಂಬ ಮಕ್ಕಳು ನಿಮಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಟ್ರಸ್ಟಿನ ಬಗ್ಗೆ ಶುಭ ಹಾರೈಸಿದ ಎಲ್ಲ ವಿಚಾರಗಳನ್ನು ನಿಮ್ಮ ಹತ್ರ ಮಾತಾಡಿ, ಒಟ್ಟು ನಮ್ಮ ಭಾಗದವರಿಗೆ ಕೆಲಸ ಸಿಗಬೇಕು, ನಮ್ಮ ಭಾಗದವರು KSRTC ಇರಬೇಕು. ಇನ್ನಷ್ಟು ಜನ ಮೆಕ್ಯಾನಿಕಲ್ಗಳು ಕೂಡ ಇದೇ ರೀತಿ ಮಾಡ್ತೀವಿ. ITI ಕರ್ತವ್ಯ ತುಂಬಾ ಜನ ಇದೆ, ನಮ್ಮಲ್ಲಿ ಕೆಲಸಕ್ಕೆ ಹೋಗುದಿಲ್ಲ, ಕೆಲಸ ಇಚ್ಛೆ ಅಂತ ನನ್ನ ಹತ್ರ ಮಾಡ್ತಾರೆ. ಈ ತರ ಕಾರ್ಯಾಗಾರವನ್ನು ಮಾಡಿದ ಮುಖಾಂತರ ಆದ್ರೂ ನಾವು ಒಂದಷ್ಟು ಜನರಿಗೆ ಕೆಲಸ ಕೊಡುವಂತ ನಮ್ಮ ಆಸೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಕೂಡ ಇರಲಿ, ನಿಮಗೆಲ್ಲ ಒಳ್ಳೇದಾಗಲಿ, ನಮ್ಮನ್ನು ಮರಿಬೇಡಿ, ನಮ್ಮ ಮೇಲೆ ಪ್ರೀತಿ ಇರಲಿ ಎಂಬ ಮಾತನ್ನು ಹೇಳುತ್ತಾ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಂಡು ಏನೇನು ನಾನು ಹೇಳಿದೆ ಅದನ್ನು ಮಾಡುವಂತ ಕೆಲಸ ಆಗಲಿ, ನಿಮ್ಗೆ ಒಳ್ಳೆ ರೀತಿಯ ಜೋಡಣೆಗಳನ್ನೆಲ್ಲ ಮಾಡಿಕೊಡುವಂತ ಕೆಲಸ ಆಗಲಿ. ಇಲ್ಲಿ ಏನಾದ್ರು ಹೇಳಲಿಕ್ಕೆ ವಿಚಾರಕ್ಕೆ ಒಂದು ಎಂಟ್ರಿ ಆಗಲಿಕ್ಕೆ ಅವಕಾಶ ಇಲ್ಲಿ ಮಾಡೋದಕ್ಕೂ ನೀವು ಇದ್ದ ಒಳ್ಳೆ ಕೆಲಸವನ್ನು ಬಿಟ್ಟು ಇಲ್ಲಿ ಬನ್ನಿ ಅಂತ ನಾನು ಯಾವತ್ತೂ ಹೇಳುವುದಿಲ್ಲ. ನಾನು ಅಶೋಕ್ ರೈ ಕರೆದ್ರು, ಹಾಗಾದ್ರು ಹೀಗಾದ್ರು ನಾನು ಒಳ್ಳೆ ಕೆಲಸದಲ್ಲಿ ಇದ್ದೆ ಇಲ್ಲಿ ಬಿಟ್ಟು ಬಂದೆ ಅಂತ ಹಾಗೆ ಹೇಳ್ಬೇಡಿ. ನಿಮ್ಮ ಎಲ್ಲ ವಿಚಾರಗಳನ್ನು ನೋಡಿಕೊಂಡು ಇದರಲ್ಲಿ ನಿಮಗೆ ಒಂದು ಪ್ರೊಫೆಷನಲ್ ವೇಯಲ್ಲಿ ಕೆಲಸ ಆಗ್ತದೆ. ಈಗ ಬಸ್ ಒಂದು ಕಡೆ ಹೋಗ್ತದೆ ನಿಲ್ತದೆ ಮತ್ತೆ ಖರ್ಚಿಗೆ ಅದನ್ನೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಒಟ್ಟು ಒಂದು KSRTC ನೀವು ಕೆಲಸ ಮಾಡ್ತೀವಿ, ಮುಂದಿನ ನಿಮ್ಮ ಇದಕ್ಕೆ ಅದು ಪೂರಕವಾಗಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಜೊತೆಗೆ ಏನಾದರೂ ವಿಚಾರಗಳಿದ್ರೆ ಇವರ ತಗೊಳ್ಳಿ. ನಿಮಗೆಲ್ಲ ಬಂದು ಸಹಕರಿಸಿದವರಿಗೆ ನಿಮಗೆಲ್ಲ ಧನ್ಯವಾದಗಳು. ಒಳ್ಳೆಯದಾಗಿ KSRTC ಮತ್ತು ಮೆಸ್ಕಾಂ ಇಲಾಖೆಯಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಭಾಗದ ಯಾರೂ ಕೂಡ ಅದರಲ್ಲಿ ಕಾರ್ಯನಿರ್ವಹಿಸ್ತಿಲ್ಲ. ಯಾಕಂತ ಹೇಳಿದರೆ ಇವತ್ತು KSRTCಯಲ್ಲಿರ್ಬೋದು, ಮೆಸ್ಕಾಮಲ್ಲಿರ್ಬೋದು, ಎಲ್ಲ ನಮ್ಮ ಉತ್ತರ ಭಾಗದ್ದು ಅಂದರೆ ಈ ಕರಾವಳಿ ಭಾಗದ ಯುವಕರು ಯಾರೂ ಕೆಲಸದಲ್ಲಿ ಇಲ್ಲ. ಅವರು ಏನು ಮಾಡ್ತಾರೆ, ಬೇರೆ ಕಡೆಯಿಂದ ಇಲ್ಲಿ ಬಂದು ಕೆಲಸಕ್ಕೆ ಸೇರ್ತಾರೆ. ಆ ನಂತರ 1 ವರ್ಷ 2 ವರ್ಷ ಇಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಪಾಪ ಅವ್ರದ್ದೇನು ತಪ್ಪಲ್ಲ, ಅವರ ಊರಿಗೆ ಹೋಗಬೇಕು, ಅವರಿಗೆ ಅಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ಬೇರೆ ಬೇರೆ ಒತ್ತಡವನ್ನು ತಂದು ಅವರು ಇಲ್ಲಿಂದ ಟ್ರಾನ್ಸ್ಫರ್ ತೊಗೊಂಡು ಹೋಗುವಂಥ ಕೆಲಸಗಳು ಆಗ್ತಾಯಿದೆ. ಇಲ್ಲಿ ನಾವು ಮೆಸ್ಕಾಂ ಇಲಾಖೆಯಲ್ಲಿ ಇಲ್ಲದ್ರೆ KSRTCಯಲ್ಲಿ ಇದ್ದರೆ ಡ್ರೈವರ್ಗಳಿಲ್ಲ, ಮೆಕ್ಯಾನಿಕ್ಗಳಿಲ್ಲ, ಯಾವತ್ತೂ ಇದು ಪ್ರಾಬ್ಲಮ್ಮು. ಇಲ್ಲಿ ಬಸ್ ಇದ್ದರೂ ಡ್ರೈವರ್ಗಳಿಲ್ಲ. ಈ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಆ ರೀತಿ ನಾನು ಇಲ್ಲಿಯ ಡಿವಿಷನಲ್ ಮ್ಯಾನೇಜರು, KSRTC ನಮ್ಮ ಡಿಪೋ ಮ್ಯಾನೇಜರು ಮತ್ತು ಇದನ್ನು ಮಂತ್ರಿಗಳ ಹತ್ರ ಕೂಡ ಮೊನ್ನೆ ಚರ್ಚೆಯನ್ನು ಮಾಡಿದ್ದೀನಿ. ಯಾಕಂತೇಳಿದ್ರೆ ಇಲ್ಲಿಯ ಲೋಕಲ್ ಜನ ಏನಿದ್ದಾರೆ ಅವರಿಗೆ ಕೆಲಸ ಬೇಕು, ಆದರೆ ಅದರ ಬಗ್ಗೆ ಅವರಿಗೆ ಕೆಲಸಕ್ಕೆ ಸೇರಲಿಕ್ಕೆ ಅದರ ಬಗ್ಗೆ ಮಾಹಿತಿಗಳಿಲ್ಲ. ಈ ಸಲ ಅದನ್ನು ನಾನು ಎಲ್ಲ ಸ್ಟಡಿ ಮಾಡಿ ಈ ಭಾಗದವರಿಗೂ ಕೂಡ ಕೆಲಸ ಸಿಗಬೇಕು. ಆ ರೀತಿ ಎಲ್ಲ KSRTCಗೆ ಈಗ ಏನು ಅವರು ಟೆಂಪರರಿ ಆಗಿ ತಗೊಳ್ತಾ ಇದ್ದಾರೆ, ಆ ಏಜೆನ್ಸಿಯವರನ್ನು ಭೇಟಿ ಮಾಡಿ ಆ ಏಜೆನ್ಸಿಯವರನ್ನು ಇಲ್ಲಿ ಕರೆಸಿ ನಮ್ಮ ಈ ಭಾಗದಲ್ಲಿ ಕೂಡ ಎಲ್ಲ ಯುವಕರನ್ನು ಒಂದು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಈ ಭಾಗದವರನ್ನೆಲ್ಲ ಸೇರಿಸಿ ಅವರಿಗೆ ತರಬೇತಿಯನ್ನು ಕೊಡೋ ಮುಖಾಂತರ. ಯಾಕಂತ ಹೇಳಿದ್ರೆ ನಮ್ಮ ಈ ಭಾಗದವ್ರು ಏನು ಮಾಡ್ತಾರೆ, ಅವರಿಗೆ ಎಲ್ಲ ಡ್ರೈವರ್ಸ್ ಇದ್ದಾರೆ, ಅವರಿಗೆ ತರಬೇತಿ ಇಲ್ಲ. ಅವರೇನು ಈ ಹಾಸನದಲ್ಲಿ ಅವ್ರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಹೋಗಿ ಟ್ರಯಲ್ ಕೊಡುವಾಗ ಅವರು ತಪ್ತಾರೆ. ಅದಕ್ಕೆ ನಮ್ಮ ಟ್ರಸ್ಟಿನ ಮುಖಾಂತರ ಅವರಿಗೆ ತರಬೇತಿ ಕೊಡುವಂಥ ಕೆಲಸ ಅಂದರೆ ಒಬ್ಬರಿಗೆ ಕನಿಷ್ಠ 3,000 ರೂಪಾಯಿ ಆಗ್ತದೆ. 100 ಜನರಿಗೆ ತರಬೇತಿ ಕೊಟ್ಟರೆ 3 ಲಕ್ಷ ರೂಪಾಯಿ ಆಗ್ತದೆ. ನಮ್ಮ ಸ್ವಂತ ಖರ್ಚಿನಲ್ಲಿ ನಾನು ಶಾಸಕರಲ್ಲಿ ಮತ್ತು ಟ್ರಸ್ಟ್ನ ಮುಖಾಂತರ
ಈ ಭಾಗದ ಯುವಕರಿಗೆ ಕೆಲಸ ಸಿಗಬೇಕು, ಈ ಭಾಗದವರು ಕೂಡ KSRTCಯಲ್ಲಿ ಡ್ರೈವರ್ಗಳು ಕಂಡಕ್ಟರ್ಗಳು ಆಗಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಅವರಿಗೆ ಒಂದು ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಇವತ್ತು ಏಜೆನ್ಸಿಯವರನ್ನು ಕೂಡ ಕರೆದಿದ್ದೀನಿ. ಅವರು ಕೂಡ ಇವರು ಟ್ರೈನಿಂಗ್ ಆದ ಕೂಡಲೇ ಅವರಲ್ಲಿ ಪುನಃ ಅವರಿಗೆ ಇಂಟರ್ವ್ಯೂ ಇರ್ತದೆ, ಅದರಲ್ಲಿ ಪಾಸಾಗುವಂಥ ಕೆಲಸ ಮಾಡಿ ಈ ಭಾಗದ ಸುಮಾರು 100 ಜನರಿಗೆ ಇವತ್ತು KSRTCಯಲ್ಲಿ ಡ್ರೈವಿಂಗ್ ಕೆಲಸ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಖಂಡಿತ ಅಷ್ಟು ಜನರಿಗೆ, ಅಷ್ಟು ಕುಟುಂಬಗಳಿಗೆ ಸಹಾಯಕವಾಗುವ ರೀತಿಯಲ್ಲಿ ಈ ನಮ್ಮ ಸ್ವಂತ ಖರ್ಚಿನಲ್ಲಿ ಸಹ 3 ಲಕ್ಷ ರೂಪಾಯಿ ಖರ್ಚು ಮತ್ತು ಅವರಿಗೆ ಹೋಗುವ ಬರೋ ಬಾಕಿ ಎಲ್ಲ ವೆಚ್ಚವನ್ನು ನಮ್ಮ ಸ್ವಂತ ಖರ್ಚಿನಲ್ಲಿ ನಾನು ಮಾಡಿ ಆ ಭಾಗದ ಯುವಕರಿಗೆ, ಈ ಭಾಗದ ಜನರಿಗೆ KSRTC ಸರ್ಕಾರಿ ಕೆಲಸ ಕೂಡ ಸಿಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಕೆಲಸವನ್ನು ಪ್ರಯತ್ನವನ್ನು ಮಾಡಿದ್ದೇವೆ. ಖಂಡಿತ ಮುಂದಿನ ದಿವಸಗಳಲ್ಲಿ ಇಂಥ ಕೆಲಸಗಳು ಆಗಬೇಕು. ಬರೀ ನಾವು ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಬಾಯಲ್ಲಿ ಹೇಳಿದರೆ ಸಾಕಾಗಲಿಕ್ಕಿಲ್ಲ. ಇಂಥ ಕಾರ್ಯಾಗಾರಗಳಾಗಬೇಕು, ಜನಗಳಿಗೆ ಅದು ಗೊತ್ತಾಗಬೇಕು. ಇದೊಂದು ಅಷ್ಟು 100 ಜನರಿಗೆ ಕೆಲಸ ಕೊಟ್ಟರೆ ನಮಗೆ ಅದೇ ಸಮಾಧಾನ. ಇವತ್ತು 100 ಜನರಿಗೆ ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಅದೇ ನಮಗೆ ಸಮಾಧಾನ. ಇವತ್ತು ಅವರಿಗೆ ಟೆಂಪರರಿ ಆಗಿ ತಗೋಬೋದು, ನಾಡಿದ್ದು ಇನ್ನು ಒಂದು 6 ತಿಂಗಳ ನಂತರ KSRTC ಅವರು ಕಾಲ್ ಮಾಡ್ತಾರೆ. ಇವರಿಗೆ ಇಂಟರ್ವ್ಯೂ ಏನಿಲ್ಲ, ಇವರು ಡೈರೆಕ್ಟಾಗಿ ಹೋಗ್ಬೋದು. ಒಂದು ವಿಚಾರ ಅವ್ರ ಹತ್ರ ಇದೆ, 10ನೇ ಕ್ಲಾಸ್ ಪಾಸ್ ಆಗಬೇಕು, ಇವರು 7ನೇ ಕ್ಲಾಸ್ ಪಾಸ್ ಆಗಿದ್ದಾರೆ. ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಈ ಭಾಗದ ಜನರಿಗೆ ಅಂತೂ ಉದ್ಯೋಗ ಸಿಗುವಂಥ ಕೆಲಸದಲ್ಲಿ ಅವರು ನನಗೆ ಮತ ಕೊಟ್ಟು ನನ್ನನ್ನು ಜಯಶಾಲಿಯಾಗಿ ಮಾಡಿದ್ದಾರೆ. ಆ ಋಣವನ್ನು ತೀರಿಸ್ತೇನೆ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೆ. ಈ ರೀತಿ ಒಂದು ಹಂತವಾಗಿ ಕೆಲಸ ಮಾಡುವ ಮುಖಾಂತರ ಉದ್ಯೋಗ ಕೊಡಿಸುವುದು, ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮುಖಾಂತರ ಈ 5 ವರ್ಷದಲ್ಲಿ ಯಾರು ನಮಗೆಲ್ಲ ಮತ ಕೊಟ್ಟವರು ಇರ್ಬೋದು, ಕೊಡದೇ ಇದ್ದವರು ಇರ್ಬೋದು, ಅವರಿಗೆ ಅವರ ಋಣವನ್ನು ತೀರಿಸುವಂಥ ಕೆಲಸ ನಾನು ಶಾಸಕ ನೆಲೆಯಲ್ಲಿ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಮೆಸ್ಕಾಂ ಇದೆ ಅಂತ ಹೇಳಿದ್ರಲ್ಲ ಸರ್, ಮೆಸ್ಕಾಂನಲ್ಲಿ ಕೂಡ ಹಾಗೆ ನೋಡಿ, ಇಲ್ಲಿ ಲೈನ್ ಮ್ಯಾನ್ಗಳೆಲ್ಲ ಇದ್ದಾರೆ. ಅವರು ಬೇರೆ ಬೇರೆ ಕಡೆ ಧಾರವಾಡ, ಗುಲ್ಬರ್ಗ, ಬೆಳಗಾವಿಯಿಂದ ಬಂದವರು ಇಲ್ಲಿ ನಮ್ಮ ಹತ್ರ ಇದ್ದಾರೆ, ಬೇಕಾದ ಜನ ಇದ್ದಾರೆ. ಇವರಿಗೆ ಆ ಟ್ರೈನಿಂಗಲ್ಲಿ ಇವರು ಪಾಸ್ ಆಗಲ್ಲ. ಇಂಟರ್ವ್ಯೂಲ್ಲಿ ಪಾಸ್ ಆಗಲಿಕ್ಕೆ ಅಂದರೆ ಇವರಿಗೆ ಟ್ರೈನಿಂಗ್ ಇಲ್ಲ. ಈಗ ಇವರಿಗೂ ನೋಡಿ ಟ್ರೈನಿಂಗ್ 3 ದಿವಸ ಕೊಟ್ಟರೆ ಇವರು ಇಂಟರ್ವ್ಯೂಲ್ಲಿ ಪಾಸ್ ಆಗ್ತಾರೆ. ಈ ಮೆಸ್ಕಾಂನವ್ರು ಕಂಬ ಹತ್ತು ಅಂತ ಹೇಳಿದ್ರೆ ಅವನು ಸೀದೋದಿ ಕಂಬ ಹಾಕಿದ ಆಗ್ತದ, ಅವನು ರೆಡಿ ಮಾಡ್ಕೋಬೇಕಲ್ಲ. ಅವ್ರಿಗೆ ಟ್ರೈನಿಂಗ್ ಕೊಡುವಂಥ ಇನ್ಸ್ಟಿಟ್ಯೂಟ್ ಇದೆ, ಅದರಲ್ಲಿ ಟ್ರೈನಿಂಗ್ ಕೊಡಿಸಿ ನೆಕ್ಸ್ಟ್ ಲೆವೆಲಲ್ಲಿ ಅವರನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.